ಅಚ್ಚು ಅಯ್ಯಪ್ಪ 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 ದೇವರಿಗೆ ಓ ಓ ಕೊಬ್ಬರ ಹುಳ ಮಾಮಿಗೆ ಚಟ್ನಿಗೆ ಅಲ್ಲನಾ ಯಾರಿಗೆ ಚಟ್ನಿಗೆ ಅಮ್ಮನಿಗ ದೊಡ್ಡನಿಗ ದೊಡ್ಡ ನಮ್ಮೆರೋದರದ ಜಾಗ್ರತೆ ಹಾಂ ನನ್ನ ಅಪ್ಪನ ಹೆಸರು ಇಡುದು ಅಂತ ಹಾಂ ಎಂತ ಹೇಳಿದ್ರು ಅಪ್ಪನ ಹೆಸರು ಹೇಳುದಿಲ್ಲ ಬಿಡಿ ನನ್ನ ಅಪ್ಪನ ಹೆಸರು ಹೇಳುದು ಎಂತ ಹೇಳಿ ಗೊತ್ತಿಲ್ಲ ನನ್ನ ಅಪ್ಪನ ಹೆಸರು ಹೇಳುದು ಅಂತ ಇವರು. ಹಾಯ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್. ಸೊ ಈಗ ನಾವು ಹೊರಟು ನಿಂತಿದ್ದೇವೆ ಎಲ್ಲಿಗೆ ಅಂತ ಹೇಳಿದ್ರೆ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ. ಸೊ ಮಗುವಿನ ಲೆಕ್ಕದಲ್ಲಿ ಒಂದು ಮಹಾಪೂಜೆ ಉಂಟು. ಅಂದರೆ ನಾನು ಏನು ಯಾವುದೇ ಕಷ್ಟ ಇಲ್ಲದೆ ಈಸಿಯಾಗಿ ಡೆಲಿವರಿ ಆದರೆ ಸೊ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಮಹಾಪೂಜೆ ಕೊಡ್ತೇನೆ ಅಂತ ಹರಕೆ ಹೊತ್ಕೊಂಡಿದ್ರು. ಸೊ ಹಾಗಾಗಿ ಇವತ್ತು ಹೋಗ್ತಾ ಇದ್ದೇವೆ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನ, ನಾನು ಅತ್ತೆ ಮತ್ತೆ ಮಗಳು. ಸೊ ಬನ್ನಿ ಇವತ್ತಿನ ಬ್ಲಾಗ್ ಶುರು ಮಾಡೋಣ. ಎಸ್ ಅಲ್ಲಿ ಜಾಸ್ತಿ ಬ್ಲಾಗ್ ಮಾಡ್ಲಿಕ್ಕೆ ಆಗುದಿಲ್ಲ, ಯಾಕಂತ ಹೇಳಿದ್ರೆ ಟೆಂಪಲ್ ಅಲ್ವಾ, ಜಾಸ್ತಿ ನಾನು ಟೆಂಪಲ್ ಇದೆ ಅದೆಲ್ಲ ವಿಡಿಯೋ ಮಾಡೋದು ತುಂಬ ಕಡಿಮೆ. ನೋಡು ಆದಷ್ಟು ಕವರ್ ಮಾಡ್ತೇನೆ. ಪೂಜೆ ಕೂಡ ಹೋಗ್ಬೇಕು, ಮತ್ತೆ ಇವಳನ್ನು ನಿಭಾಯಿಸೋದು ಸ್ವಲ್ಪ ಕಷ್ಟ. ನೋಡುವ ಹೇಗಾಗ್ತದೆ ಅಂತ. ಸೊ ಬನ್ನಿ ಹೋಗುವ. ಅಚ್ಚು ಗೈಸ್ ಫೈನಲಿ ನಾವು ಮನೆಗೆ ಬಂದ್ವಿ. ಇವಳ ನೋಡಿ ಬಿಟ್ಟಿಲ್ಲ, ಎಂತ ಪೋಖ್ರಿ ಗೊತ್ತುಂಟ, ಅಲ್ಲಿ ಯಾರಲ್ಲಿದ್ದಾರೆ ಅವರ ಹಿಂದೆ ಹೋಗುದೆ. ಅಪ್ಪಾ ಎಲ್ಲ ಫುಲ್ ರೂಮ್ ಎಲ್ಲ ಕ್ಲೀನ್ ಆಗ್ಬೇಕಷ್ಟೇ ಗೈಸ್, ಏನು ಅನ್ಕೊಳ್ಬೇಡಿ. ನೋಡಿ ಇವಳು ನೋಡಿ ಫೋಟೋಶೂಟಿಗೆ ಹಾಕಿದ ಡ್ರೆಸ್ ಅನ್ನು ಅವಳಿಗೆ ಹಾಕಿದ್ದು. ಅಬ್ಬಾ ಕೇಳುದಿಲ್ಲ ಹೀಗೆ ಮಾಡುದು. ಅವಳಿಗೆ ಈಗ ಇರ್ಬೇಕಂತೆ, ಈ ಸ್ಟ್ಯಾಂಡ್ ಬೇಕಂತೆ, ನಾನೇನು ಇಟ್ಟಿದ್ದೇನೆ ಈ ಸ್ಟ್ಯಾಂಡ್ ಅವಳಿಗೆ ಬೇಕಂತೆ. ನೋಡಿ ನೋಡಿ ಈಗ ಬಂದು ಎದ್ಲು. ಹಾ ದಾತ ಅವಳು ಲಾಗ್ ಮಾಡ್ಲಿಕ್ಕೆ ಆಗುದಿಲ್ಲ ಇದಕ್ಕೆ. ಅಯ್ಯಪ್ಪ 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 ದೇವರಿಗೆ ಓ ಓ ದಾತ ಮಂತಿನಿಯಾ ಓ ಚ ಚ ಆಂಡ್ ಆಗುದಿಲ್ಲ ಗೈಸ್, ಆಗುದಿಲ್ಲ. ಬಾಯ್. ನೋಡಿ 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 ಹೋಗ್ರಿ ಲಚ್ಚರು, ನೋಡಿ ನೋಡಿ ಹೋಗ್ರಿ ಲಚ್ಚು 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 ಲಚ್ಚು. ನೋಡಿ ಬಾವ ತರಕಾರಿಗೆ ಹೀಟ್ ಹಾಕ್ತಿದ್ದಾರೆ. ಎಂತದು ಗೊಬ್ಬರ ಹಾಕ್ತಿದ್ದಾರೆ. ಎಂತೆಲ್ಲ ತರಕಾರಿ ಉಂಟು? ಬದನೆ, ಮೆಣಸು ಸದ್ಯಕ್ಕೆ ಅಷ್ಟೇ. ಮತ್ತೆ ಎಲ್ಲಿ ಹಾಕಿದ್ದೀರಿ? ಬದನೆ ಪ್ರಿಯರು. ಹೀಗೆ ಸಾಲಾಗಿ ಗುಂಡಿ ತೆಗೆದು ಅದಕ್ಕೆ ಎಂತ ಸೀಡ್ಸ್ ಹಾಕಬೇಕು. ಒಂದೊಂದು ಮೊಳಕೆ ಹೊಡೆದಿದೆ ನೋಡಿ. ಇದರಲ್ಲಿ ದೊಡ್ಡ ದೊಡ್ಡ ಹುಳ ಉಂಟು ಗೈಸ್, ನಿಮಗೆ ತೋರಿಸ್ತೇನೆ ಹುಳ ಹೇಗುಂಟು ಅಂತ. ಗೊಬ್ಬರ ಹುಳ. ಗೊಬ್ಬರ ಹುಳ ಮಾಮಿಗೆ ಚಟ್ನಿಗೆ ಅಲ್ಲನಾ ಯಾರಿಗೆ ಚಟ್ನಿಗೆ? ಅಮ್ಮನಿಗ ದೊಡ್ಡನಿಗ? ದೊಡ್ಡನಿಗೆ ಚಟ್ನಿಗ? ಹಾ ನೀನ್ ತಿಂತೀಯಾ? ಇಲ್ಲ ಅಂತ ಹೇಳು. ಇಲ್ಲ ಇತ್ತು ಬಪ್ಪುಜಿ ಬಪ್ಪುಜಿ
ಓ ದೊಡ್ಡ ದೊಡ್ಡ ಬೋಯರ. ಎಸ್ ಗೈಸ್, ಈಗ ತೋಟಕ್ಕೆ ಬಂದು ಒಂದು ಕಟ್ಟ ಹುಲ್ಲಾಯಿತು. ಒಂದು ಕಟ್ಟ ಹುಲ್ಲಾಯಿತು, ಇನ್ನು ಹುಲ್ಲಾಗಬೇಕಷ್ಟೇ. ಇವರು ಬಲ್ಲೆಯಲ್ಲಿದ್ದಾರೆ ನೋಡಿ. ಹಾಯ್ ಅನ್ಪಲಂಜಿ ಮಾಡೋದಿಲ್ಲ ಅಂತೆ, ಕೋಪ ಅಂತೆ ನಿಮ್ಮ ಹತ್ರ ಎಲ್ಲ ಅಲ್ಲ, ನನ್ನ ಹತ್ರ ಕೋಪ. ಅದಕ್ಕೆ ಅವ್ರು ತುಂಬ ದಿನ ಆಯಿತು ಲಾಗಿಗೆ ಬರೋದೆ ನೋಡಿ. ನನ್ನ ಹತ್ರ ಕೋಪ ಅವರು ನೋಡಿ, ಬಲ್ಲೆ ಕ್ಲೀನ್ ಮಾಡ್ತಿದ್ದಾರೆ. ಎಂತ ನಮ್ಮೆರೋದರದ ಜಾಗ್ರತೆ. ಹಾಂ, ನನ್ನ ಅಪ್ಪನ ಹೆಸರು ಇಡೋದು ಅಂತ. ಹಾಂ, ಎಂತ ಹೇಳಿದ್ರು ಅಪ್ಪನ ಹೆಸರು ಹೇಳೋದಿಲ್ಲ ಬಿಡಿ. ನನ್ನ ಅಪ್ಪನ ಹೆಸರು ಹೇಳೋದು ಎಂತ ಹೇಳಿ ಗೊತ್ತಿಲ್ಲ. ನನ್ನ ಅಪ್ಪನ ಹೆಸರು ಹೇಳೋದು ಅಂತ ಇವರು. ಹಾಂ, ಅರ್ನ ಏಕೈಕ ಸುಪುತ್ರಿ ಗೊತ್ತುಂಡಾ, ಮುದ್ದಿನ ಏಕೈಕ ಸುಪುತ್ರಿ ಅನ್ನ ಆರಿತ್ತದುಂಡ. ಅವರಿಟ್ಟಿದ್ರೆ ಈಗೊಂದು ಹವಾನೇ ಬೇರೆ ಇರ್ತಿತ್ತು. ಗೊತ್ತುಂಟಾ, ನಿಮ್ಗೆ ಒಳ್ಳೆ ಮ್ಯಾಚ್ ಆಗ್ತಿತ್ತು ಮಾತ್ರ ಅವರಿರ್ತಿದ್ರೆ. ನೋಡಿ ಹೇಳುದು ನೋಡಿ, ಇಂಥ ಮಗಳಿಗೆ ಜನ್ಮ ಕೊಟ್ಟಿದ್ದೇನೆ ಅಂತ ಬೇಜಾರಾಗ್ತಿತ್ತಂತೆ. ಇಂಥ ಮಗಳಿಗೆ ಜನ್ಮ ಕೊಟ್ಟಿದ್ದೇನೆ ಅಂತ ಹೆಮ್ಮೆ ಬರ್ತಾ ಇದ್ರು ಗೊತ್ತುಂಟಾ. ಅಯ್ಯೋ, ಇಂಥ ಮರ್ಮೆ ಸಿಕ್ಕಿದಲ್ಲ ಅಂತ ಸ್ವಲ್ಪ ಬೇಜಾರಾಗ್ತಿತ್ತು ಅವ್ರಿಗೆ. ಅಲ್ಲ ಹೋಗಂಡ ಅಲ್ವಾ. ಎಸ್ ಗೈಸ್, ಇದು ವಿಷಯ. ಮತ್ತೆ ಎಂತ, ಇನ್ನು ಮನೆಗೆ ಹೋಗಿ ಕಂಟಿನ್ಯೂ ಮಾಡ್ತೀನಿ. ಯಾವಾಗಲೂ ತೋಟದಲ್ಲಿ ಎಂತ ಮಾತಾಡೋದು. ಸೊ ಹಾಗಾಗಿ ಇನ್ನು ಮನೆಗೆ ಹೋಗಿ ವ್ಲಾಗ್ ಕಂಟಿನ್ಯೂ ಮಾಡ್ತಾನೆ. ಬಾಯ್. ನೋಡಿ, ಊಟ ಮಾಡಿಸ್ಲಿಕ್ಕೆ ಹರಸಾಹಸ. ಇಲ್ಲಿ ಒಬ್ಬರು, ಇಲ್ಲಿ ನೋಡಿ, ಗಾನಲ್ಲಿದ್ದಾಳೆ. ಹರಸಾಹಸ. ಲಚ್ಚು ಇಲ್ಲಿ ಕೂಡ ಹರಸಾಹಸ ಬರ್ತಿದ್ದಾರೆ. ಬಾ ಖುಷಿಯಂಡ್ ಅಮ್ಮಮ್ಮಮ್ಮಮ್ಮ. ಓ ತಿನ್ನೋದೇ ಇಲ್ಲ ಎಂತ ಸಹ. ಇವ್ರನ್ನೇ ಗಡಿಸ್ಲಿಕ್ಕೆ. ಎಸ್ ಗೈಸ್, ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾಳಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟಾಟಾ ಬಾಯ್, ಟೇಕ್ ಕೇರ್. ಇಲ್ಲಿ ನನ್ನ ಹಸ್ಬೆಂಡ್ ಸ್ವಲ್ಪ ಚರ್ಪಟ್ ಮಾಡ್ತಿದ್ರು, ಸೊ ಹಾಗಾಗಿ ವಿಡಿಯೋ ಕ್ಯಾಪ್ಚರ್ ಮಾಡಿದಷ್ಟೇ. ಎಸ್, ಇವಳು ಕೂಡ ಹಾಗೇನೆ ಅಪ್ಪರೊಟ್ಟಿಗೆ ಸೇರಿಕೊಂಡು ಉಪದ್ರ ಮಾಡ್ತಾ ಇದ್ಲು, ಹಾಗಾಗಿ ವಿಡಿಯೋ ಕ್ಯಾಪ್ಚರ್ ಮಾಡಿದೆ. ಇವಳು ನಗಡ್ತಿದ್ದಾಳೆ, ಮತ್ತೆ ನನ್ನ ಜೊತೆಗೆ ಬರಲಿಕ್ಕೆ ಹಠ ಕಟ್ಟಿದ್ಲು. ಸೊ ಹಾಗಾಗಿ ಈ ವಿಡಿಯೋ ಅಲ್ಲಿಗೆ ಎಂಡ್ ಮಾಡಿಬಿಟ್ಟೆ. ಸೊ ಎಸ್, ಟಾಟಾ ಬಾಯ್, ಟೇಕ್ ಕೇರ್. ನಾಳೆ ಸಿಗುವ. ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಆಯ್ತಾ.